ಕುಡಿದ ಮತ್ತಿನಲ್ಲಿ ಯದ್ವಾ ತದ್ವಾ ಲಾರಿ ಚಲಾಯಿಸಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಪೊಲೀಸರ ಮೇಲೆಯೇ ಪಂಜಾಬಿ ಮೂಲದ ಲಾರಿ ಚಾಲಕನೋರ್ವ ಹಲ್ಲೆಗೆ ಮುಂದಾದ ಘಟನೆ ಹುಬ್ಬಳ್ಳಿ ಧಾರವಾಡ ರಸ್ತೆಯಲ್ಲಿರುವ ಪ್ರೆಸಿಡೆಂಟ್ ಹೋಟೆಲ್ ಬಳಿ ನಡೆದಿದೆ. ಪಂಜಾಬಿ ಮೂಲದ ಲಾರಿ ಚಾಲಕ ಕುಡಿದ ಮತ್ತಿನಲ್ಲಿ ವಾಹನ ಸವಾರರಿಗೆ ಆತಂಕ ಉಂಟು ಮಾಡುವಂತೆ ಲಾರಿ ಚಲಾಯಿಸಿದ್ದಾನೆ. ಇದನ್ನ ಗಮನಿಸಿದ ಪೊಲೀಸರು ಲಾರಿಯನ್ನು ತಡೆದು ನಿಲ್ಲಿಸಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಚಾಲಕ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ಈ ಸಂದರ್ಭ ಅಲ್ಲೇ ಇದ್ದ ಸಾರ್ವಜನಿಕರು ಚಾಲಕನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸದ್ಯ ವಿದ್ಯಾನಗರ ಠಾಣೆ ಪೊಲೀಸರು ವಾಹನವನ್ನ ವಶಕ್ಕೆ ಪಡೆದು ಚಾಲಕನನ್ನ ವಿಚಾರಣೆ ನಡೆಸುತ್ತಿದ್ದಾರೆ. हमारे डिपार्टमेंट वाले हैं इसका इज्जत करना है क्या? पुलिस वाले कौन बोला है? बोला भी नहीं है सर। ट्रैफिक वाले भाई आराम से बात करिए। भाई पंजाब के लोग भैया तो कौन है अब ना? पंजाब के लोग भैया पंजाब के इसलिए, अरे हम पंजाब के इसलिए, पंजाब भाई अपना हक मांग रहे हैं। पंजाब तो पंजाब के लोग भाई हम पंजाब के लड़के हैं, आप लड़के जो हमारे पास आए हिंदुस्तानी हम सब हैं, हम सब हिंदुस्तानी हैं। मैं पंजाब का आराम से बात कर रहा हूं। मैं क्या बोल रहा हूँ? मेरी गलती है कि पंजाब का हूँ मैं। इधर सीसीटीवी है। मैं मत डरो, तुम्हारा गलती है क्या? मैं पंजाब का हूँ।